ಚುನಾವಣೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಕೆಲಸಗಳು ಪೆಂಡಿಂಗ್ ಆಗುತ್ತಿದ್ದು, ಈ ಬಗ್ಗೆ ಅಧಿಕಾರಿಗಳ ಬಳಿ ವಿಚಾರಿಸಿದರೆ ಅಧಿಕಾರಿಗಳು ಸಾರ್ವಜನಿಕರ ವಿರುದ್ಧ ರೇಗಾಡುತ್ತಿರುವ ಆರೋಪ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕೇಳಿಬಂದಿದೆ. ಮೂಡಿಗೆರೆ ತಹಸೀಲ್ದಾರ್ ತಿಪ್ಪೇಸ್ವಾಮಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, 94C ಹಕ್ಕುಪತ್ರ ನೀಡಲು ಅಲೆದಾಡಿಸುತ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಸಾರ್ವಜನಿಕರು ತಮ್ಮ ಕೆಲಸಗಳನ್ನು ಮಾಡಿಕೊಡುವಂತೆ ಮನವಿ ಮಾಡಿದ್ದು, ಈ ವೇಳೆ ಅವರು ನಾನು ಚುನಾವಣೆ ಕೆಲಸಕ್ಕೆ ಮಾತ್ರ ಬಂದಿದ್ದೇನೆ ಎಂದು ಹೇಳಿದ್ದಾರೆ. ಈ ವೇಳೆ ಸಾರ್ವಜನಿಕರು ಆ ರೀತಿಯಾಗಿ ಹೇಳಬೇಡಿ ಎಂದಿದ್ದಕ್ಕೆ ಸ್ಥಳೀಯರ ವಿರುದ್ಧ ಗರಂ ಆಗಿ ಕೂಗಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಜೊತೆಗೆ ದರ್ಪದಿಂದ ನಡೆದುಕೊಳ್ಳುತ್ತಿರುವ ತಹಶೀಲ್ದಾರ್ ಅವರನ್ನು ವರ್ಗಾವಣೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೇ ನಾನು ಹುಡುಕ್ಯಂದು ಹಾಕ್ಬೇಕಾ? ಕೊಯ್ಲುಗಳಲ್ಲಿ ತಕ್ಕಂದು ಹುಡುಕ್ಬೇಕು. ನಾನು ದನ ಕಾಯಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ 17ನೇ ತಾರೀಕು ನನಗೆ ಯಾಕೆ ಹೇಳಿಲ್ಲ ನೀನು? ನಾನು ಹಾಕ್ಕೊಡಲ್ಲ ಅಂತ ಇದ್ದೀನ? ಏನಂತ ತಿಳ್ಕೊಂಡಿದ್ದೀನಿ ನೀವು? ಒಂದು ಫೈಲ್ ಅಲ್ಲಿಸ್ನ ಇಟ್ಕೊಳ್ಳಲ್ಲ. ನಾನು ಮುಂಜೂರು ಮಾಡಬೇಡ. ನಾನು ಮುಂಜೂರು ಹೇಳ್ತಾ ಇರೋದು. ನಾನು ಮಲಿನೇಷನ್ ಅಂತ ಗೊತ್ತಿಲ್ಲ ನನಗೆ. ಯಾವ ಥರ ಆಗಲಿ ನಾನು ಮುಂಜೂರು ಮಾಡಲ್ಲ. ನೀವು ಆಸ್ ಎ ತಹಶೀಲ್ದಾರ್ ನಾನು ಮುಂಜೂರು ಮಾಡಲ್ಲ. ನೀವು ರಿಟೈರ್ಮೆಂಟ್ ಆಗ್ತಿದ್ದೀರಿ. ನೀವು ಹೆಂಗೆ ಅಲ್ಲ, ಸಾರ್ವಜನಿಕರ ಹತ್ರ ಅವರು ಏನೋ ಒಂದು ದಿವ್ಯ ಆಸೆ ಇಟ್ಕೊಂಡು ಬಂದಿರ್ತಾರಲ್ಲ, ಅವ್ರು ಬರೀ ಬಾಗಲ್ಕಾಯ ಇದ್ದಾರೆ. ನಮ್ಮ ಪರಿಸ್ಥಿತಿ ಅದಲ್ಲ, ಇವ್ರ ನಮ್ಮ ಪರಿಸ್ಥಿತಿ ನಂಗೆ ಅವ್ರ ಕಥೆ ಅಂತಂದ್ರೆ ನಾನು ನನ್ನ ಬಾಗಿಲು ಕಾದಲ್ಲ. ನೀವು ನನ್ನ ಬಗ್ಗೆ ವಿಚಾರ ನೋಡಿ, ಕೇಳಿ ನೋಡಿ ಯಾರು ನಾವು ಅರ್ಥ ಆಯ್ತಾ? ಅಷ್ಟೆಲ್ಲ ಅಧಿಕಾರಿಗಳು ಸಣ್ಣ ಇವರು ಅಟೆಂಡರ್ಗಳು ರೆಸ್ಪೆಕ್ಟ್ ಮಾಡ್ತಾರೆ. ನೀವು ಈ ಥರ ಬೇಜಾರು ಮಾಡ್ತೀರಲ್ಲ. ಸರ್ ನಮ್ದು ಮಾಡಲ್ವಾ? ಈಗ ನಮ್ದು ಮಾಡಲ್ವಾ? ಮುಂಜೂರು ಮಾಡಲ್ಲ. ನಾನು ಯಾಕೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಎಲ್ಲ ನೀವು ಲೀಗಲ್ ಒಪಿನಿಯನ್ ಕೇಳಿದ, ಫಾರೆಸ್ಟ್ ಒಪಿನಿಯನ್ ಕೇಳಿದ್ರೆ ಫಾರೆಸ್ಟ್ ಒಪಿನಿಯನ್ ತಂದ್ಕೊಡ್ತೀವಿ. ಸ್ಪಾಟ್ ನೋಡಿದ್ರೆ ಮಾಡೋದಿಲ್ಲ. ಅಲ್ಲಿ ಸ್ಪಾಟಿಗೆ ಬನ್ನಿ ಸರ್, ಹೋಗ್ಲಿ. ಹೋಗ್ತೀನಿ. ಯಾವಾಗ ಸರ್? ಇಷ್ಟೊತ್ತನೇ ಕರೆದ್ರೆ 10 ಗಂಟೆಗೆ. ಅಲ್ಲ